ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಸುಳ್ಳಮಲೆ ಗುಹಾತೀರ್ಥ ಉಳಿಸಿ ಪ್ರತಿಭಟನೆಯಲ್ಲಿ ಕಾರಿಂಜ ಕ್ಷೇತ್ರ ಸಂರಕ್ಷಣೆ ಹೋರಾಟದ ಅಪಹಾಸ್ಯ ಮಾಡಿದ್ದು ಇದು ನಮಗೆ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ. ಹಾಗಾಗಿ ಶಿವನೇ ಅವರಿಗೆ ಶಿಕ್ಷೆಯನ್ನ ನೀಡಲಿ ಎಂದು ಕಾರಿಂಜದಲ್ಲಿ ಹೋರಾಟ ಸಮಿತಿ ಪ್ರಮುಖರು ದೇವರಿಗೆ ಪ್ರಾರ್ಥನೆ ಮಾಡಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ಇತ್ತೀಚೆಗೆ ಸುಳ್ಳಮಲೆ ಗುಹಾತೀರ್ಥ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅನಂತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಪ್ಪು ಕಲ್ಲಿನ ಕೋರೆಯ ವಿರುದ್ಧ ಪ್ರತಿಭಟನೆ ಒಂದು ನಡೆದಿತ್ತು. ಈ ಪ್ರತಿಭಟನೆಯಲ್ಲಿ ಕಾರಿಂಜ ದೇವಸ್ಥಾನ ಉಳಿಸಿ ಹೋರಾಟ ಸಮಿತಿಗೆ ಅಪಹಾಸ್ಯ ಮಾಡಲಾಗಿದ್ದು ಇದು ಮನಸ್ಸಿಗೆ ತುಂಬಾ ನೋವಾಗಿದೆ. ಇದಕ್ಕಾಗಿ ಶಿವನೇ ನೀನೇ ಶಿಕ್ಷೆ ನೀಡುವಂತ ಹಿಂದೂ ಜಾಗರಣ ವೇದಿಕೆ ಮತ್ತು ಶ್ರೀ ಕಾರಿಂಜ ಕ್ಷೇತ್ರ ಸಂರಕ್ಷಣಾ ಸಮಿತಿ ಬಂಟ್ವಾಳ ವತಿಯಿಂದ ಕಾರಿಂಜ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಪ್ರಾರ್ಥನೆಯಲ್ಲಿ ಹಿಂಜಾವೆಯ ಪ್ರಾಂತ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮದ ಎಲ್ಲಾ ಕಾರ್ಯಕರ್ತರು ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಸಂಘಟನೆ ಅಪಹಾಸ್ಯ ಮಲ್ಪನೆ ಹೋರಾಟನ ಅಪಮಹಾಸ್ಯ ಮಲ್ಪನಂಚಿನ ವಿಕೃತದ ಕಡೆ ಕಾಗ್ಲಪ್ಪ ಒಂದು ಅಂಚಾದು ಐನೆಂಕ್ಲೈಕ ಅವೇ ರೀತಿ ಉತ್ತರ ಎಂಕ್ಲೆ ಕುಡಿಯ ಸಾಧ್ಯ ಉಂಡು. ಅಂಡ ದೇವರನ್ನ ಎದುರುಡು ಎಂಕ್ಲ ದಾಲ ಹತ್ತು ಮಲ್ಪನಂಚಿನ ನೆಲೆಟ್ಟು ಐಕ್ ಪಾರ್ವತಿ ಪರಮೇಶ್ವರರೇ ಸರಿಯಾನಿಂಚಿನ ಶಾಸ್ತಿ ಮಲ್ಪಡಕ್ಲಿ ಸರಿಯಾನಿಂಚಿನ ಉತ್ತರ ಕೊರೋಡು. ಪಾರ್ವತಿ ಪರಮೇಶ್ವರನ ಕಾರಮುದಿಯಲ್ಲಿಗೆ ಬರ್ತದಕ್ಲ ಕ್ಷಮಾಪಣೆ ಕೇವಲ ಅಕ್ಲಿಗೆ ಅಕ್ಲ ಮಲ್ಪನಂಚಿನ ಕೆಲಸಗೂ ಸರಿಯಾನಿಂಚಿನ ಶಿಕ್ಷತೆಗೊಂದು ಪೋಡು ಮಲ್ಪನಂಚಿನ ನೆಲೆಟ್ಟು ದೇವರೇ ಅಪ್ಪೆ ಪಾರ್ವತಿ ದೇವಿ ಆ ಜಗದೀಶ್ವರ ನಂಚಿನ ಪರಮೇಶ್ವರಿ ಆ ಭಗವಂತೆ ಆ ಎಂಕಲ ಹೋರಾಟನು ಸಮಾಜದ ರಾಷ್ಟ್ರದ ಕ್ಷೇತ್ರದ ರಕ್ಷಣೆಗಾತ್ರ ಮಲ್ತನ ಹೋರಾಟನು ಅಪಹಾಸ್ಯ ಮಲ್ತನಂಚಿನ ಆ ವ್ಯಕ್ತಿಗಳಿಗೆ ಆ ಸಂಘಟನೆಗಳಿಗೆ ಸರಿಯಾನಿಂಚಿನ ಶಾಸ್ತಿ ಮಲ್ಪಡೊಂದು ಎಂಕಲ ಭಕ್ತಿಪೂರ್ವಕವಾದ ಪ್ರಾರ್ಥನೆ.